ಮೂಡಬಿದ್ರಿಯ ಅರಮನೆ ಬಾಗಿಲು ಬಳಿ ವಿಶೇಷ ಮಕ್ಕಳಿಗೆ ಕಳೆದ 4 ವರ್ಷಗಳಿಂದ ಉಚಿತ ಶಿಕ್ಷಣ ಹಾಗೂ ತರಬೇತಿ ನೀಡುತ್ತಿರುವ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಮುಖ್ಯಸ್ಥನಾಗಿರುವ ಪ್ರಕಾಶ್ ಶೆಟ್ಟಿಗಾರ್ ಅವರು ಅಂಗಾಂಗವನ್ನ ದಾನ ಮಾಡುವುದಾಗಿ ಘೋಷಿಸಿದ್ದಾರೆ. 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿರುವ ಪ್ರಕಾಶ್ ಶೆಟ್ಟಿಗಾರ್ ಅವರು ಮೂಡಬಿದ್ರಿಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಂಗಾಂಗ ದಾನ ಮಾಡುತ್ತಿರುವುದರ ಬಗ್ಗೆ ತಿಳಿಸಿದರು. ನಮ್ಮ ಮರಣದ ನಂತರ ಕಣ್ಣು ಅಥವಾ ಇತರ ಅಂಗಗಳನ್ನ ಮಣ್ಣು ಸೇರದೆ ಇದರ ದೇಹಕ್ಕೆ ಜೋಡಣೆ ಮಾಡಿದ್ರೆ ಅವರಿಗೆ ಸಹಾಯವಾಗಬಹುದು ಹಾಗೂ ನಾವು ಅಂಗಾಂಗವನ್ನ ದಾನ ಮಾಡುವುದರಿಂದ ಇನ್ನೊಬ್ಬರು ಪ್ರೇರಣೆಯಾಗಿ ಅವರು ಕೂಡ ದಾನ ಮಾಡಿದ್ರೆ ತುಂಬಾ ಜನರಿಗೆ ಉಪಯೋಗವಾಗಬಹುದು. ಮರಣ ಹೊಂದಿದ ನಂತರ ಕಣ್ಣುಗಳನ್ನ ದಾನ ಮಾಡುವುದರಿಂದ ದೇಶದಲ್ಲಿರುವ ಕುರುಡರ ಸಂಖ್ಯೆ ಕಡಿಮೆಯಾಗಬಹುದೆನ್ನುವ ವೈದ್ಯರೋರ್ವರ ಮಾತಿನಂತೆ ಪ್ರೇರೇಪಿತನಾಗಿ ನಾನು ಈ ನಿರ್ಧಾರವನ್ನ ಕೈಗೊಂಡಿದ್ದೇನೆ ಎಂದು ಹೇಳಿದರು. ನಾರ್ಮಲ್ ಆಗಿ ನಾವೀಗ ಏನಾದ್ಮೇಲೆ ಡೆತ್ ಆದ್ಮೇಲೆ ನಮ್ಮ ದೇಹವನ್ನು ಮಣ್ಣು ಮಾಡ್ತಾರೆ. ಆದ್ರೆ ನಾವು ಡೆತ್ ಆದ್ಮೇಲೆ ನಮ್ಮ ಜೀವ, ನಮ್ಮ ದೇಹದ ಏನೇನು ಅಂಗಗಳಿದೆ ಅದು ಇನ್ನೊಬ್ಬರಿಗೆ ಜೋಡಿಸಿ ಅವರಿಗೆ ಒಂದು ಕಣ್ಣು ಇರ್ಬೋದು ಅಥವಾ ಕಿಡ್ನಿ ಇರ್ಬೋದು ಅಥವಾ ಬೇರೆ ಬೇರೆ ಅಂಗಗಳನ್ನು ದಾನ ಮಾಡಿದ್ರೆ ಅವರಿಗೂ ಒಂದು ಉಪಕಾರ ಆಗ್ಬೋದು. ಹಾಗೆ ಈ ನನ್ನ ದಾನದಿಂದ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಅವರು ದಾನ ನೀಡಿದಲ್ಲಿ ತುಂಬಾ ಜನರಿಗೆ ಉಪಕಾರ ಆಗ್ಬೋದು ಅಂತ ಹೇಳಿ ನನ್ನೊಂದು ಭಾವನೆ. ಹಾಗೆ ಲಾಸ್ಟ್ ಟೈಮ್ ನನ್ನೊಂದು ಡಾಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಅವರೊಂದು ಮಾತಾಡಿದ್ರು, ಎಲ್ಲ ಡೆತ್ ಆದವರು ಎಲ್ಲ ತಮ್ಮ ಅಂಗಗಳನ್ನು ದಾನ ಮಾಡಿದ್ರೆ 1 ತಿಂಗಳಲ್ಲಿ ನಮ್ಮ ಭಾರತದಲ್ಲಿದ್ದಂತ ಎಲ್ಲ ಕುರುಡರ ಸಂಖ್ಯೆ 0 ಆಗ್ತದೆ ಅನ್ನೋ ಮಾತನ್ನ ಹೇಳಿದ್ರು. ಇದೊಂದು ನನಗೆ ತುಂಬಾ ಸ್ಫೂರ್ತಿಯಾಗಿದೆ ಆ ಮಾತು ಕೂಡ.